ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಮಂಗಳೂರಿನ ಕದ್ರಿಕಾಯಿ ಬಟ್ಟಲಿನ ಪ್ರಕೃತಿ ಯೋಗ ಕುಟೀರದಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ಅಧ್ಯಕ್ಷತೆ ವಹಿಸಿಕೊಂಡ ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ಎನ್ ವಿನಯ್ ಹೆಗ್ಡೆ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ದೇಹಕ್ಕೆ ವ್ಯಾಯಾಮ ಅಥವಾ ಯೋಗ ಮಾಡಿದ್ರೆ ಆರೋಗ್ಯವಂತರಾಗಿ ಬಾಳಲು ಸಾಧ್ಯ. ನಾನು ಯಾವುದೇ ಚಾಲೆಂಜಿಗೋಸ್ಕರ ಯೋಗ ಮಾಡ್ತಿಲ್ಲ. ರಾಜಕಾರಣಿಗಳು ಚಾಲೆಂಜ್ ನೀಡುವ ಮೊದಲೇ ನಾನು ಯೋಗ ಮಾಡುತ್ತಾ ಬಂದಿದ್ದೇನೆ ಎಂದರು. ದೇವರು ಮಾತ್ರ ಒಂದು ಎಕ್ಸಸೈಸ್ ಉಂಟು ಆರು ಗಂಟೆ ಇರ್ತದೆ. ಅದು ಗಂಟ ಯೋಗ ಮಂತಿ ಒಕ್ಕ ಆಯಿತು ನಿಮ್ಮ ಮನಸ್ಸಿಗೆ ಸಂತೋಷ ಆಯಿತು. ಮುಖ್ಯವಾದ ಯೋಗಗಳು ಶುರು ಪ್ರಾರ್ಥನೆ ನಂಬುವ ಪ್ರಾರ್ಥನೆ ನಂತರ ಬೊಕ್ಕ ಕೈಗೆ ಕಿಕ್ಕಿಲಿಗೆ ಕಣ್ಣಿಗೆ ಒಂದು ಎಕ್ಸಸೈಸ್ ಕೊಟ್ಟು ಅದು ಬೊಕ್ಕ ಪೂರ ಆಸನದಲ್ಲಿ ಇಟ್ಕೊಂಡ ಎನ್ನ ಪ್ರಾಯಗೂ ಇತಿಮಿತಿಗೆ ಒಂದು ಪೂರ ಆಸನಗಳನ್ನು ಏಕಾಗ್ನ ಮಟ್ಟಿಗೆ ಮಾಡ್ಬೇಕಂಡೆ ಕಡೆಗಾದ ಏನಂಜಿ 10-15 ಮಿನಿಟ್ ಶವಾಸನ ಮಾಡ್ತಾರೆ. ಯೋಗ ಮಂತಿರಾನೆ ಖಂಡಿತ ಅಂತ ಉಪ್ಪು ದೊಡ್ಡ ಎನ್ನ ಮನಸ್ಸಿನ ಎದುರು ಕಲ್ಪನೆ ಆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಗರಾಭಿವೃದ್ಧಿ ಮತ್ತು ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಆಗಮಿಸಿದ್ರು. ನಂತರ ಮಾತನಾಡಿದ ಅವರು, ಯೋಗವು ಋಷಿ ಮುನಿಗಳು ಎಲ್ಲ ದೇಶಗಳಿಗೆ ನೀಡಿದ ಕೊಡುಗೆ. ಅವುಗಳನ್ನ ಉಳಿಸಿ ಬೆಳೆಸುವುದು ನಮ್ಮ ಜವಾಬ್ದಾರಿ. ಇಂದು ಎಲ್ಲ ದೇಶಗಳಲ್ಲಿ ಜನರು ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಎಂದರು. ಯೋಗ ಬಹುಶಃ ನಮ್ಮ ದೇಶದ ಋಷಿ ಮುನಿಗಳು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಕೊಟ್ಟಂತ ಕೊಡುಗೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮ ಪ್ರತಿಯೊಬ್ಬರ ಇವತ್ತು ಜವಾಬ್ದಾರಿ. ಭಾಳಷ್ಟು ವರ್ಷಗಳ ನಂತರ ಯೋಗವನ್ನು ವಿಶ್ವದಲ್ಲೇ ಇವತ್ತು ಎಲ್ಲರೂ ಕೂಡ ಇವತ್ತು ಗುರುತಿಸಿಕೊಂಡು ವಿಶ್ವ ಮಟ್ಟದಲ್ಲಿ ಯೋಗವನ್ನು ಇವತ್ತು ಪ್ರಾಕ್ಟೀಸ್ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡ್ತಾರೆ. ಈಗಾಗಲೇ 150ರಿಂದ 170 ದೇಶಗಳು ಇವತ್ತು ಇದರ ಬಳಿ ಪರಿಚಿತರಾಗಿದ್ದಾರೆ. ಬಹುಶಃ ಕೆಲವೇ ವರ್ಷಗಳಲ್ಲಿ ಈ ವಿಶ್ವದಲ್ಲಿ ಎಷ್ಟು ದೇಶ ಇದೆಯಾ ಎಲ್ಲ ದೇಶದಲ್ಲಿ ಕೂಡ ಇವತ್ತು ಅಲ್ಲಿಯ ಜನರು ಅಭ್ಯಾಸ ಮಾಡುವಂಥ ಒಂದು ಯೋಗ ಇವತ್ತು ಪರಿವರ್ತನೆ ಖಂಡಿತವಾಗಿ ಇವತ್ತು ಇಷ್ಟು ಮಟ್ಟಕ್ಕೆ ಇವತ್ತು ಬೆಳಿಬೇಕಾದ್ರೆ ಬಹುಶಃ ಗುರೂಜಿ ಅಂತಹ ರಾಧಾಕೃಷ್ಣ ಶೆಟ್ಟರಂತಹ ಯೋಗ ಕುಟೀರ ನಿಮ್ಮಂಥ ಗುರೂಜಿಗಳು ಯಾರೆಲ್ಲ ಯಾವ ಒಂದು ಕಾಲದಲ್ಲಿ ಇವತ್ತು ಯೋಗ ಅಷ್ಟು ಪರಿಚಿತ ನಮ್ಮ ಜಿಲ್ಲೆಯಲ್ಲಿ ಆಗಲಿಲ್ಲ, ಯಾವೊಂದು ಕಾಲಘಟ್ಟದಲ್ಲಿ ಯೋಗ ನಮ್ಮ ರಾಷ್ಟ್ರದ ಪರಿಚಯ ಆಗಲಿಲ್ಲ. ಇನ್ನು ಪ್ರಕೃತಿ ಕುಟೀರದ ನಿರ್ದೇಶಕರಾದ ರಾಧಾಕೃಷ್ಣ ಶೆಟ್ಟಿಯವರು ಮಾತನಾಡಿ, ಸುಪ್ತ ಮನಸ್ಸು ಶರೀರದ ಮೇಲೆ ಕೆಲಸ ಮಾಡುತ್ತದೆ. ನಮ್ಮ ಸುತ್ತಮುತ್ತಲಿನವರೊಡನೆ ಆದಷ್ಟು ಪ್ರೀತಿಯಿಂದ ಬದುಕಲು ಪ್ರಯತ್ನಿಸಬೇಕು. ಎಲ್ಲ ವಿಷಯಕ್ಕೂ ಭಾವನೆಗಳು ಮುಖ್ಯವಾಗಿರುತ್ತದೆ ಎಂದರು. ಆದ್ರಿಂದ ನಿಮ್ಮ ಭಾವನೆ ಮುಖ್ಯ. ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಹೇಳ್ತಾರೆ. ನಾವು ಮನೆಯಲ್ಲಿ ಜಗಳ ಮಾಡಿದ್ರೆ ತಥಾಸ್ತು, ಮನೆಯಲ್ಲಿ ಪ್ರೀತಿ ಇದ್ರೆ ಆ ಪ್ರೀತಿ ಜಾಸ್ತಿ ಆಗ್ತಾ ಹೋಗ್ತದೆ. ಅದೊಂದು ರೀತಿಯ ಅಕ್ಷಯ ಪಾತ್ರೆ ಇದ್ದಾಗ. ಅದರಿಂದ ಸಾಧ್ಯ ಆದಷ್ಟು ನಾವು ಪ್ರೀತಿಯಿಂದ ಇರೋಣ, ಆರೋಗ್ಯವಾಗಿರೋಣ. ಪರಸ್ಪರ ನಮ್ಮ ಹೆಂಡತಿ ಮಕ್ಕಳು ಮಾತ್ರ ನಮ್ಮ ಸಂಸಾರ ಅಲ್ಲ, ಇಡೀ ಕುಟುಂಬ ಈ ಸಮಾಜ ನಮ್ಮ ಸಂಸಾರ. ಅದನ್ನು ಹೇಗೆ ಆರಾಮವಾಗಿ ಖುಷಿಯಾಗಿರುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ಈ ಸಂದರ್ಭ ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ಎನ್ ವಿನಯ್ ಹೆಗ್ಡೆ ಹಾಗೂ ಸಚಿವ ಯುಟಿ ಖಾದರ್ ಅವರನ್ನ ಸನ್ಮಾನಿಸಲಾಯಿತು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.